ಸಹೃದಯರೇ, ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ತಮಗೆಲ್ಲ ನಮಸ್ಕಾರಗಳು. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ದಿನಕ್ಕೊಂದು ಕಗ್ಗದ 66ನೆಯ ಸರಣಿ ಸಂಚಿಕೆ ಕಾರ್ಯಕ್ರಮವಿದು. ನಾನು ಕರುಣಾಕರ ಬಳಕೂರು ಹಾಗೂ ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದು ಆಯ್ಕೆ ಮಾಡಿಕೊಂಡಿರುವಂತಹ ಕಗ್ಗ ಪರಿಪರಿಯ ರೂಪಿನಲ್ಲಿ ಕಾಂತಿಯಲ್ಲಿ ರಾಗದಲ್ಲಿ. ಪರಿಪರಿಯ ರೂಪಿನಲ್ಲಿ ಕಾಂತಿಯಲ್ಲಿ ರಾಗದಲ್ಲಿ ನೆರೆಯಿಸುತ್ತ ಪರಿಪರಿಯ ರಸಗಳಂ ಪ್ರಕೃತಿ. ನೆರೆಯಿಸುತ್ತ ಪರಿಪರಿಯ ರಸಗಳಂ ಪ್ರಕೃತಿ. ಕೆರಳಿಸುತ್ತ ಹಸಿವುಗಳ ಸವಿಗಳನ್ನು ಕಲಿಸುವಳು. ಕೆರಳಿಸುತ್ತ ಹಸಿವುಗಳ ಸವಿಗಳನ್ನು ಕಲಿಸುವಳು. ಗುರು ರುಚಿಗೆ ಸೃಷ್ಟಿಯಲ್ಲ, ಗುರು ರುಚಿಗೆ ಸೃಷ್ಟಿಯಲ್ಲ ಮಂಕುತಿಮ್ಮ. ಪರಿಪರಿಯ ರೂಪಿನಲಿ ಕಾಂತಿಯಲಿ ರಾಗದಲ್ಲಿ ನೆರೆಯಿಸುತ್ತ ಪರಿಪರಿಯ ರಸಗಳಂ ಪ್ರಕೃತಿ. ಕೆರಳಿಸುತ್ತ ಹಸಿವುಗಳ ಸವಿಗಳನ್ನು ಕಲಿಸುವಳು. ಗುರು ರುಚಿಗೆ ಸೃಷ್ಟಿಯಲ ಮಂಕುತಿಮ್ಮ. ಗುರು ರುಚಿಗೆ ಸೃಷ್ಟಿಯಲ ಮಂಕುತಿಮ್ಮ. ಬಂಧುಗಳೇ, ಬಗೆ ಬಗೆಯ ಮೋಹಕ ರೂಪಗಳಲ್ಲಿ, ಹೊಳಪುಗಳಲ್ಲಿ, ಹಕ್ಕಿಗಳ ಚಿಲಿಪಿಲಿ ಗಾನದಿ ಕಲರವದಿ ಪ್ರೀತಿ ಮತ್ತು ಸಂತೋಷಗಳನ್ನುಂಟು ಮಾಡುವ ಆ ಪ್ರಕಟಗೊಳ್ಳುವ ನಿಸರ್ಗದ ಮಡಿಲಲ್ಲಿ ಅನೇಕ ಬಗೆಯ ರಸಗಳನ್ನು ಪ್ರಕೃತಿಯು ಸೇರಿಸಿ ಅನೇಕ ಜೀವಿಗಳು ಸೇರಿದಂತೆ ನಮ್ಮ ಹಸಿವುಗಳನ್ನು ಕೆರಳುವಂತೆ ಭಾವವನ್ನುಂಟು ಮಾಡಿ ಈ ಪ್ರಪಂಚದ ಸೊಗಸುಗಳನ್ನು ಸವಿಯಾಗಿ ಸವಿಯುವಂತೆ ಮಾಡುವವಳು ಪ್ರಕೃತಿ ಮಾತೆ. ಪರಿಪರಿಯ ರೂಪಿನಲ್ಲಿ ಕಾಂತಿಯಲ್ಲಿ ರಾಗದಲ್ಲಿ ನೆರೆಯಿಸುತ್ತ ಪರಿಪರಿಯ ರಸಗಳು ಪ್ರಕೃತಿ ಎಂದು ಬೇರೆ ಬೇರೆ ರೀತಿಯ ಕಾಂತಿ, ರೂಪ, ರುಚಿ, ರಸಗಳಿಂದಾದ ಪ್ರಕೃತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರಸಾನುಭವ, ಆಕರ್ಷಣೆ ಈ ಪ್ರಕೃತಿಯಲ್ಲಿದೆ. ಅವರವರ ಸ್ವಭಾವದ ಅನುಗುಣವಾಗಿ ಅಭಿರುಚಿಯೂ ಇಲ್ಲಿದೆ. ಹಾಗಾಗಿಯೇ ಮಾನ್ಯ ಡಿವಿಜಿ ಅವರು ಸೃಷ್ಟಿಯ ಈ ರೂಪ ರಸಗಳ ರುಚಿಗಳಿಗೆ ಗುರುವಲ್ಲವೇ ಎಂದು ಪ್ರಸ್ತಾಪಿಸುವುದನ್ನು ನಾವಿಲ್ಲಿ ಕಾಣಬಹುದು. ಮನುಷ್ಯನ ಮನಸ್ಸಿನಲ್ಲಿರುವ ಈ ಅಭಿರುಚಿಯೇ ಜಗತ್ತಿನ ವೈವಿಧ್ಯತೆಗೆ ಕಾರಣವಾಗಿದೆ. ಪ್ರಕೃತಿಯ ಸಕಲ ಸೌಂದರ್ಯ ರಸ ಉತ್ಪತ್ತಿಯನ್ನು ಅನುಭವಿಸುವ ಗುಣವನ್ನು ಭಗವಂತ ಮನುಷ್ಯನಿಗೆ ನೀಡಿದ್ದಾನೆ. ಪ್ರಕೃತಿಯ ಭಾಗವಾಗಿಯೇ ಆಗಿರುವ ಈ ಸೌಭಾಗ್ಯಕ್ಕೆ ಶರಣು ಶರಣಾರ್ಥಿ ಎನ್ನೋಣ. ಭಗವಂತನನ್ನ ಮನಸಾರೆ ನಾವೆಲ್ಲರೂ ಸ್ಮರಿಸೋಣ, ಪ್ರಕೃತಿಯನ್ನ ಕಾಪಾಡೋಣ. ಬಂಧುಗಳೇ, ಪ್ರಕೃತಿಯ ಮಡಿಲು ಎಲ್ಲವನ್ನು ಒಳಗೊಂಡಿದೆ. ಈ ನಿಸರ್ಗದ ನಡುವೆ ಮನುಷ್ಯನು ತನ್ನ ಬದುಕಿನ ದಾರಿಯ ಕವಲನ್ನ ಕಟ್ಟಿಕೊಂಡಿದ್ದಾನೆ. ಮನುಷ್ಯನಿಂದ ಪ್ರಕೃತಿಗೆ ಎಷ್ಟು ಲಾಭ ಆಗಿದೆಯೋ ಅನ್ನೋದಕ್ಕಿಂತ ಈ ಪ್ರಕೃತಿಯಿಂದ ಮನುಷ್ಯನಿಗೆ ಅನುದಿನವೂ ಅನುಕ್ಷಣವೂ ಲೆಕ್ಕವಿಲ್ಲದಷ್ಟು ಲಾಭ ಪಡೆದುಕೊಂಡಿದ್ದಾನೆ. ಪ್ರಕೃತಿಯ ಸೌಂದರ್ಯಕ್ಕೆ ತಲೆದೂಗದವರು ಯಾರು? ನೀವೇ ಹೇಳಿ. ಅಂತಹ ವಿಸ್ಮಯ, ರಮ್ಯ, ಮನೋಹರ ಸೌಂದರ್ಯದ ಗಣಿ ಇಲ್ಲಿದೆ. ಇಂದಿನ ದಿನಗಳು ಮನುಷ್ಯನಿಗೆ ಅತ್ಯಂತ ಕಠಿಣ ಕ್ಷಣಗಳಾಗಿ ಬದುಕನ್ನು ನಡೆಸಲು ಪ್ರಕೃತಿಯು ಒಡ್ಡಿರುವ ಸವಾಲು ಎಂಬಂತೆ ಭಾಸವಾಗುತ್ತಿದೆ. ಈ ಸವಾಲು ಮನುಷ್ಯನು ಆತ್ಮವಿಶ್ವಾಸದಿಂದ ಎದುರಿಸಿ ಗೆಲ್ಲಬೇಕಾಗಿದೆ. ಹಾಗಾದರೆ ಮಾಸ್ಕ್ ಇಲ್ಲದೆ, ಸ್ಯಾನಿಟೈಸರ್ ಹಚ್ಚಿಕೊಳ್ಳದೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಬೇರೆ ಮಾರ್ಗಗಳೇ ಇಲ್ಲ. ಎಲ್ಲರೂ ಎಲ್ಲವನ್ನ ಪಾಲಿಸೋಣ. ನಮ್ಮ ನಿಮ್ಮೆಲ್ಲರ ಆರೋಗ್ಯ ದೃಷ್ಟಿಯಿಂದ ನಿಯಮಗಳನ್ನು ಪಾಲಿಸೋಣ. ಅದು ನಮ್ಮ ನಿಮ್ಮೆಲ್ಲರ ಜೀವ ಉಳಿಸಿಕೊಳ್ಳಲು, ಅನಾಹುತವನ್ನು ತಪ್ಪಿಸಲು ಖಂಡಿತವಾಗಿ ಸಾಧ್ಯವಾಗುತ್ತದೆ. ಏನಂತೀರಿ? ಪ್ರಕೃತಿಯನ್ನು ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಶುಭ ದಿನ. ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.